ಕೆಂಪು ಕೆಂಪಾಗಿದೆ. ಬೇಗ ಬೇಗ ಬನ್ನಿ, ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇತ್ತು, ಹಾಗಾಗಿ ಬಂದೆ ಲೈವ್ಗೆ. ಈಗ ಒಂದು 5 ನಿಮಿಷ ಅಷ್ಟೇ, ಅಪ್ಪ ಹೋಗ್ತೇನೆ. ಇಲ್ಲಿ ಹುಲ್ಲೆಲ್ಲ ಆಯಿತು, ತೋಟದಲ್ಲಿದ್ದೇನೆ. ಬಾ, ಮೂಗಿಗೆ ಕೊಕ್ಕಿಟ್ಟಾಗಿ ಆಗಿದೆ, ಗಿಳಿಯ ಕೊಕ್ಕಿಟ್ಟಾಗಿ ಆಗಿದೆ, ಕೆಂಪಾಗಿದೆ. ಬೇಗ ಬೇಗ ಬನ್ನಿ ಗಾಯ್ಸ್, ಬನ್ನಿ 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 ಬನ್ನಿ, ಬೇಗ ಬೇಗ ಮಾತಾಡುವ. ಇಲ್ಲಿ ಇದೆಲ್ಲ ಸಿಕ್ಕಾಕಿಕೊಂಡಿದೆ. ಅಬ್ಬಾ, ಸೊಳ್ಳೆ ಕಚ್ಚಿದುಂಟು, ಬೇಗ ಬನ್ನಿ ಮಾತಾಡುವ. ಯಾ ಮೂಲುಲ್ಲ ಅವ ತೋಡು ಗೈಸ್, ಯಾರು ಬರಲಿಲ್ವಾ ಗೊತ್ತಾಗೋದಿಲ್ಲ ಮಾರೆ, ಬಂದಿದ್ದೀರಾ ಇಲ್ವಂತ ಸಹ. ಬೇಗ ಬನ್ನಿ ಬೇಗ ಬನ್ನಿ. ಹಾಯ್ ಅಕ್ಕು, ಹಲೋ ಕನವರಿಕೆ, ಎಂಥ ಹೆಸರು ಗೊತ್ತಿಲ್ಲ. ಮಮತಾ ಹಾಯ್. ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಉಂಟು, ಬೇಗ ಬನ್ನಿ ಬೇಗ ಬನ್ನಿ, ಒಂದು ಹೇಳಿಕುಂಟು ಎಲ್ಲರ ಹತ್ರ. ದೀಶಾ ಪೂಜಾರಿ ಹಾಯ್. ತೋಟಡುಲ್ಲರು ಅಂದು ತೋಟಡುಲ್ಲೆ ಪಂತಿಗೆ ಬೈದಿನಿ, ಅಜೊಂತೆ ಗ್ಯಾಪ್ ಬಿಟ್ಟು ರಪ್ಪ ರಪ್ಪ ಪಂತಿ ಪೇರೆದು ಒಂತೆ ಗ್ಯಾಪ್ ಬೈದೆ. ಹಾಯ್ ಹಲೋ ವನಿತಾ ಸಾಲ್ಯಾನ್. ತುಲೆ ಫುಲ್ ಸ್ವೆಟ್ ಆದು ನೆತ್ತಲ ಕಾತೆ. ಬೇಗ ಹೇಳಿ ಬೇಗ ಹೇಳಿಕ್ಕೆ ಎಲ್ಲರೂ ಬರಲಿ ಬರಲಿ, ಬೇಗ ಬರಲಿ. ಒಂದು 20 ಜನ ಆಗಲಿ, 20 ಜನಕ್ಕಿಂತ ಜಾಸ್ತಿ ಆದರೆ ಹೇಳಿ ಬಿಡ್ತೇನೆ. ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ, ಅದಕ್ಕೆ ಲೈವಿಗೆ ಬಂದೆ. ನಮ್ರತ ಕುಲಾಲ್ ಹಾಯ್. ಶ್ವೇತಾಚಾರ್ಯ ಹಲೋ. ಬಚ್ಚುಂಡ ಫುಲ್ಲು ಬಚ್ಚುಂಡು, ಮುಲ್ಪ ಬೊಕ್ಕ ಪಂತಿ ಒಂತೆ ಕಮ್ಮಿ ತುಲೆ ಫುಲ್ಲು ಮುರಣಿ ಬಸ್ಸ ಬತ್ತನತ ಬೊಲ್ಲ, ಆ ಬೊಲ್ಲಡು ಫುಲ್ಲು ಪೋದು ಕೆಸರಾತ ನಂಚ ಎಂಕ್ ಜಾಸ್ತಿ ಪೆರೆ ರಾಯ್ಜಿ ಇಕ್ಕ ಕಂಡನೆಡ ಕಂಡದ ಬುಡಿಯ ಎಂಕ್ ಆಪುಜಿ ಹೀರೆ ಪೆರೆಲೆ ಎಂದು ಅರ್ಧ ಬಾರಿ ಪೆರತೆ ಐನಿ ಬರ್ಸಜ್ಜಿ ಚೂರ್ಲೆಜ್ಜಿ ಒಂಜಿ ಚೂರು ಪನಿ ಬರ್ಸಲೆಜ್ಜಿ. ಬಾಬೆ ಉಲ್ಲಲು ಇಲ್ಲಲುಲ್ಲಲ ಮಾಮಿನೊಟ್ಟಿಗೆ ಉಲ್ಲಲು ಬಾಬೆ ಬಾಲೆ ಇಲ್ಲಲು ಚಾಂಡ ಚಾಂಡ್ ಇರ್ನಾಡೆ ಚಾ ಬಾಬಾ. ಸ್ಟಿಕ್ಕರ್ ಪಾರ್ದಿಜ್ಜಿ ಪನೊಚ್ಚಿ ಬಾಲೆ ಒಯ್ತದಲ್ಲ ಸ್ಟಿಕ್ಕರ್. ನಾನು ವ್ಲಾಗ್ ಬಂತು ಒಂದು ಬತ್ತೆ ಹಿಂಗೆ ದಾಯ್ತ ಪಾತ್ರೆಡು ಗೊತ್ತಾಯ್ತು, ದಾಯ್ತ ಕಂಟೆಂಟ್ ಗೊತ್ತಾಯ್ತು, ನನಗೆ ಗೊತ್ತಾವಡತಿ ಐಕೆ ಅನ್ನೋದು ಅಪ್ಪೊಂಜಿ ಲೈವ್ಗೆ ಬರ್ಕಂದು ಬತ್ತೆ. ಬೊಕ್ಕೊಂಜಿ ಒಂಜಿ ವಿಷಯ ಪಡೆರುಂಡು, ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಯಾಕೆ ಪನೊಂದಿಲ್ಲ ಮಾತ ಬಾಲಡನ್ ಕಾಪಿನಿ ಬೊಕ್ಕ ಮಿಸ್ ಆಣದಾರಲ್ಲಿ. ಹಲೋ ಬೊಕ್ಕ ಪನೋಡು ನಿಖಲಾನೆ ಮಾತ ವಿಶೇಷ ಮತ್ತೆ ಪೂರ ರೋಡ್ ಸೈಡ್ ಉಲ್ಲ ಅಂಚದು ಏನಂತ ಹಂಚ್ಪೋಪೆ ಮಾತ ಬೊಕ್ಕಂಬಲ್ಲಿ ದಾಯ್ತಾತ ನನ್ನ ಪನೊಂದು ಉಪ್ಪೆ ವೀಡಿಯೋ ಕಾಲ್ ಉಲ್ಲಲ್ಲ ಅನ್ವೆ ಲೈವ್ ಉಲ್ಲಲ್ಲ ಪನಾಯಿ ಇಜ್ಜಪ್ಪ ಅಂಚಪ್ಪ ಅನ್ಪುಜಿ ಪಲ್ನೆ ಬೇಗ ಇಂಚೊಲ್ಲರು ನಾನು ಹುಷಾರುಲ್ಲೆ ಪನ್ಪೆ ಪನ್ಪೆ ಒಂದು 20 ಜನ ಜಾಸ್ತಿ ಅವ್ರ ಅಪ್ಪ ಪನ್ಪೆ ಅಟ್ಲೀಸ್ಟ್ ಒಂದು 20 ಜನ ಅಲ್ಲ ಅವಡು ಪನ್ಪೆ 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 20 ಜನ ಆತಿಜಿ ತುಲೆ 16 ಜನ ಆತೀನಿ ಖಾಲಿ ಇಂಕ 20 ಜನ ಉಲ್ಲೇರಂಗೆ ಗೊತ್ತಾಯಿನ ಕೂಡಲೇ ಪನ್ಪೆನ್ ಮುಂಕು ಕೆಂಪು ಆತನ ರೋಜು ನನಗೆ ಅವತ್ತು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅವು ಇಂಕ ದಾಯ್ತ ಗೊತ್ತಜಿ ಒಂದು ಚೂರು ಇಂಚ ಮಂತನ ಕೂಡಲೇ ಕೆಂಪ ಫೇಸ್. ಹಾಂ ಕಟ್ಟಲೆ ಬೇಗ ಬೇಗ ಬಲ್ಲೆ ಗೈಸ್, ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಉಂಡು. ಬೊಕ್ಕೊಂತೆ ಪೊತ್ತಿಯನ್ ಮೊಬೈಲ್ ತಿರ್ಸುದೀಪಾವೆ ಕಣ್ಣನೆಗೆ ಪಂತಿ ಪತ್ತಡ್ರೆ ಉಂಡು ಅಂಚಾದು. ಬಾ ಬೇಗ ಬೇಗ ಬನ್ನಿ ಬೇಗ ಬೇಗ ಬನ್ನಿ. 16 ಜನ ತುಲ್ಲೇರು 14 ಇದು ಶೋಕುಲ್ ಶೋಕತ್ತೆ ಅಕ್ಕು ಇಂಚಿನ ಕಾಮಿಡಿ ಅಂತಂದುಲ್ಲಾರ ಶೋಕುನ್. ಹಾಯ್ ಶಿಲ್ಪಕ್ಕ ನಂದು ಶಿಲ್ಪಕ್ಕ ಬೇಗ ಬೇಗ ಬಲೆ ಮಾತಾ ನಾ 10 ಜನ ಅಲ್ಲ ಪನ್ಪೆಂದ ಆದ ವಿಷಯ ಅಂದು ನನ್ನ ಮಣ್ಣು ಉಲ್ಲೆ ತೋಟಗೆ ಬೈದಿನ ಅಂತ ಅಂಚ ತೋಟದ ಪಂತಿ ಬೇರೆದ ಇನ್ನು ಅಂಚ ನನ್ನ ದಾಲ ಪನೋರ್ಚಿ ಫುಲ್ ಅಂಗಿಡು ಪುರ ಮಣ್ಣು ಉಂಡು ಅಕ್ಕ ಒಂದು ಶಿಲ್ಪ ಅಕ್ಕ ಅತ್ತ ಓಕೆ ನಿಜಪ್ಪನ್ನ ಓಕೆ. ಸತೀಶ್ ಸಪಲ್ಯ ಹಲೋ ಬರ್ಪೇರು ಮಾರ್ರೆ ಲೈವ್ ಇಂಪಾರ್ಟೆಂಟ್ ವಿಷಯ ಪಂಡ್ರೆ ಉಂಡು ಪೋರ್ಚಿ ಏರ್ಲಾ ಯಾನೊಂಜಿ 20 ಜನ ಅವಡನ್ನು ಕಾಪಿನಿ ಕಂಡು ಬಿಡೋಡ 17 ರಪ್ಪ ಬಲೆ ಅವು ಏಪಾದ ಡೈಲಾಗ್ ನೋಟಿಫಿಕೇಶನ್ ಲೇಟ್ ಹೋಗ್ಬಿಟ್ಟು ಅಂಚ ಅದು ಲೈವ್ಗೆ ಮಾತ್ರ ಲೇಟ್ ಅದು ಜಾಯ್ನ್ ಆಗ್ತೇರು ಪಂತಿ ಪತ್ರದ ಉಂಡಿದ್ದೆ ರಪ್ಪ ಬಲೆ
ಪನ್ಪೆ ನನ್ನ ಮುಜ್ಜನ ಅವಡು ಮುಜ್ಜನ ಇರೆಗ್ಲ ಪಂತಿಜಿ ಅಂತ ಆಯ್ತಾ ಅಲ್ಲ ಯಾ ಪಿರ ಪೋಯ್ನೆ 2 ಜನ ಪಿರ ಪೋಯರು ಓಕೆ ಅಂದು ಬಿಡ್ಪೆ ವಿಷಯ ದಾದಪ್ಪ ಪಂಡ ಈತ್ನೇಟ ಯಾನ್ ವ್ಲಾಗ್ಡ್ ಕೋಡೆದ ವಿನ್ನರ್ ಏರ್ನ ಪನ್ಪರತ್ತೆ ಇತ್ತೆ ಪನ್ಪುಜಪ್ಪ ಆತ ಬೇಗ ಪಂಡ ಇಂಚ ದಾಲೆಜ್ಜಿ ವಿಷಯದಾಯ್ತಪ್ಪ ಪಂಡ ವಿಷಯ ಏನು ಕಣ್ಣನೆ ಒಂಜಿ ಪಂತಿ ಪತ್ತಿರದು ಬರ್ಪೆ ಬೊಕ್ಕನಿಗ್ಲೆ ಪನ್ಪೆ ಆತ್ನೆಟ ಇಪ್ಪುಲೆ ಲೈವ್ಡೆ ಯಾನ್ ಮೊಬೈಲ್ ಒಂಜಿ ಕಡೆಟ್ ದೀಪೆತ್ತೆ ಲೈವ್ ಇಡಿಪ್ಲೆ ರಪ್ಪ ಬರ್ಪೆ 1 ನಿಮಿಷವೇ ಬತ್ತೆ ಎಲ್ಲ ಪೋಚಿ ಲೈವ್ ಇಡ್ದು ಬತ್ತೆ ಐ ಆಮ್ ಹಿಯರ್ ಎಸ್ ಬತ್ತೆದುಲೆ 14 ಜನ ಆಂಡು 1 ಜನ ಆಂಡ ಪಂತೊಲಿ ಓಕೆ ವಿಷಯದಾಯ್ತಪ್ಪ ಪಂಡ ಎನ್ನ ವ್ಲಾಗ್ಡ್ ಕ್ವೆಶನ್ ಕೇಂದಿತ್ತತೆ ಆಯ್ತಾ ಅನೌನ್ಸ್ಮೆಂಟ್ ಮನ್ಪುಜಿತ್ತೆ ಕ್ವೆಶನ್ ಕೇಂದಿತ್ತತೆ ಅದಕ್ಕೆ ಮಸ್ತ್ ಜನ ಆನ್ಸರ್ ಮಲ್ತೇರು ಗೆಸ್ ಮಲ್ತದ ಆನ್ಸರ್ ಯಾನ್ ಆ್ಯಕ್ಚುಲಿ ಒರಿಯ ಗೇರೆಗ್ಲ ಪಂತಿಜ್ಯಾನ್ ಪಂಡ ಆಯ್ತಾ ಫ್ಯಾಮಿಲಿ ಬೇರೆ ಏರ್ನ ಏಜ್ ಕೇಂದಿತ್ತ ಅರಡೆಲ್ಲ ಪಂದು ಬಿಡ್ತೆ ಏರೆಗ್ಲ ಏಜ್ ಪನೋರ್ಚಿಂದ ಆರ ಐನ ಆತೇ ಸೀಕ್ರೆಟ್ ಆದ ಮೇಂಟೈನ್ ಮಲ್ತೇರು ಬೊಕ್ಕ ಆರು ಇಂಕ ಆಧಾರ್ ಕಾರ್ಡ್ ಕಡಪೈನೆಲ್ಲ ಲೇಟ್ ಇಂಕಲ ಗೊತ್ತಿಜೆ ನನ್ನ ಏಜ್ ಪಂಡದು ಲಾಸ್ಟ್ಗೆ ಆಧಾರ್ ಕಾರ್ಡ್ ಕಡಪದೇರು ಸೊ ಇನಿ ನೈಟ್ 8:30 ಗಂಟೆಗೆ ಲೈವ್ಗೆ ಬರ್ತದೆ ಇನ್ನಿತ್ತ ವಿನ್ನರ್ ಪಂಡ ಕೋಡೆದ ಕ್ವೆಶನ್ ಕೇಂದ್ರತೆ ಅವತ್ತ ವಿನ್ನರ್ ಏರ್ ಪಂಡದ ಲೈವ್ ಅನೌನ್ಸ್ಮೆಂಟ್ ಮನ್ಪೆ ಓಕೆನಾ ಈತ್ನೆ ಡನಿಗಳು ಚೀಟಿ ತೆತ್ತದ ಅಂಚೆ ಪೊರೆತ್ತನತೆ ಇತ್ತೆಲ್ಲ ಜಾಸ್ತಿ ಜನ ಎತ್ತಿನ ಚೀಟಿ ತೆತ್ತದ ಮನ್ಪೆ ಇಜ್ಜಿಂದ ಡೈರೆಕ್ಟ್ ಏರಂದು ಅನೌನ್ಸ್ಮೆಂಟ್ ಮನ್ಪೆ ಬೊಕ್ಕ ಮಸ್ತ್ ಜನ ಪನ್ಪರ್ ಒಂಜಿ ವೇಳೆ ದಾದಾಳ ಚೀಟ್ ಮಲ್ತಿತ್ತೇರ್ನ ಎಡಿಟ್ ಮನ್ಪುನಾಗ ದಾಲ ಅಂಚ ಮಲ್ತಿತ್ತೇರ್ನ ಸೊ ಐಕೋಸ್ಕರ ಈ ಸಲ ಲೈವ್ ಅದೇ ಪನೊಂದುಲ್ಲೆ ಇನಿ ನೈಟ್ 8:30 ಗಂಟೆಗೆ ಲೈವ್ಗೂ ಬರ್ಪೆ 8:30 ಗಂಟೆಲಾವು 8:30 ಗಂಟೆದ ಬೊಕ್ಕಲಾವು ಒಟ್ರಾಸಿ 9 ಗಂಟೆದ ಉಲಾಯಿ 9 ಗಂಟೆಯ ಒಳಗೆ ನಾನು ಲೈವ್ಗೆ ಬರ್ತೇನೆ ನಿನ್ನೆಯ ವಿನ್ನರ್ ಯಾರು ಅಂತ ಅನೌನ್ಸ್ಮೆಂಟ್ ಮಾಡ್ತೇನೆ ಓಕೆನಾ ಇದು ವಿಷಯ ಹೇಳಲಿಕ್ಕಿತ್ತು ನನಗೆ ಸೊ ಇಲ್ಲೆಲ್ಲ ನೋಡ್ತಿದ್ದಾರೆ ಇವಳೆಂತ ಹೀಗೆ ಸಹ ಬೊಬ್ಬೆ ಹಾಕೋದು ಅಂತ ನಾನು ಸ್ವಲ್ಪ ಆಚೆ ಇರ್ತೇನೆ ಸೊ ವಿಷಯ ಇಷ್ಟೇ ಯಾರ್ದು ಸಹ ಮೆಸೇಜ್ ಇಲ್ಲ ಓಕೆ ನಾನು ಸ್ಟ್ರಕ್ ಆಯ್ತು ಅಂದ್ಕೊಂಡೆ ಸೊ ವಿಷಯ ಇಷ್ಟೇ ಇವತ್ತು 8:30 ಗಂಟೆಗೆ ಎಲ್ಲರೂ ಲೈವಿಗೆ ಬನ್ನಿ ಅಲ್ಲೇ ನಾನು ಅನೌನ್ಸ್ಮೆಂಟ್ ಮಾಡ್ತೇನೆ ಯಾರು ವಿನ್ನರ್ ಅಂತ ಅವರಿಗೆ ಸ್ಪೆಷಲ್ ಗಿಫ್ಟ್ ಕಾಯ್ತಾ ಉಂಟು ಓಕೆನಾ ಮತ್ತು ಲಾಸ್ಟ್ ಟೈಮಿನವರಿಗೆ ಗಿಫ್ಟ್ ಕಳಿಸಿದ್ದೇನೆ ಅವ್ರಿಗೆ ಇನ್ನೂ ಕೂಡ ರೀಚ್ ಆಗಲಿಲ್ಲ ಅದು 1 ವೀಕ್ ಬೇಕಾಗುತ್ತೆ 11 ತಾರೀಕಿಗೆ ರೀಚ್ ಆಗೋದು ಅಂತ ಉಂಟು 9, 10, 11 ನಾಳೆ ನಾಡಿದ್ದು ಅಲ್ಲಿ ರೀಚ್ ಆಗ್ಬೋದು ಅವರಿಗೆ ಗಿಫ್ಟ್ ಸೊ ಅವರಿಗೆ 2 ಮಕ್ಕಳಂತೆ ಒಂದು ಹುಡುಗ ಒಂದು ಹುಡುಗಿ ಮಗು ಅಂತೆ ಸೊ ಹಾಗಾಗಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಅಂಥದ್ದು ಗಿಫ್ಟನ್ನು ಕಳಿಸಿಕೊಟ್ಟಿದ್ದೇನೆ ಓಕೆನಾ ನನಗೆ ಇಲ್ಲಿ ಎಲ್ಲ ನೋಡುವಾಗ ನನಗೆ ನರ್ವಸ್ ಆಗ್ತದೆ ನಾನು ಸ್ವಲ್ಪ ಆಚೆ ಆಗ್ತೇನೆ ಓಕೆ ಇದು ವಿಷಯ ಫಸ್ಟ್ ಲೆಟರ್ ಎಲ್ಲ ಹೇಳಿಕ್ಕೆ ಆಗೋದಿಲ್ಲ ನನಗೆ ಗೊತ್ತಿಲ್ಲ ಯಾರು ವಿನ್ನರ್ ಅಂತ ನೋಡಬೇಕಷ್ಟೇ ಅಲ್ಲ ಚೂಸ್ ಮಾಡಬೇಕಷ್ಟೇ ಯಾರು ವಿನ್ನರ್ ಅಂತ ತುಂಬ ಆನ್ಸರ್ ಬಂದಿದೆ ಇವತ್ತು 4:15 ಗಂಟೆಯ ತನಕ ಬಂದದನ್ನು ಮಾತ್ರ ನಾನು ಕೌಂಟ್ ಮಾಡೋದು ಮತ್ತೆ ಬಂದ ನಂತರ ನಾನು ಕೌಂಟ್ ಮಾಡಲಿಲ್ಲ ಮಾಡೋದು ಸಹ ಇಲ್ಲ ಇವತ್ತು 4:15 ಗಂಟೆ ತನಕ ಬಂದದನ್ನು ಕೌಂಟ್ ಮಾಡ್ತೇನೆ ಓಕೆನಾ 4 ಗಂಟೆ ನಿಜವಾಗಿ 4:15 ತನಕ ಬಂದದನ್ನು ಕೌಂಟ್ ಮಾಡ್ತೇನೆ 4:15 ಅಂತ ಯಾರು ಸಹ ಹಾಕಲಿಲ್ಲ ಈಗ ಇನ್ಸ್ಟಾಗ್ರಾಮ್ ಹೋಗಿ ಚೆಕ್ ಮಾಡಬೇಕಷ್ಟೇ ಯಾರಾದರೂ ಆನ್ಸರ್ ಮಾಡಿದಾರಾ ಅಂತ ಸೊ ಯಾರು ಆನ್ಸರ್ ಮಾಡಿದ್ದಾರೆ ನೋಡುವ ಈ ಸಲ ಮಾತ್ರ ಭರ್ಜರಿ ಆನ್ಸರ್ ಬಂದಿದೆ 50, 60 ಅದಕ್ಕಿಂತ ಜಾಸ್ತಿ ಬಂದಿದೆ ಆನ್ಸರ್ ಎಲ್ಲ ಮಾಡಿದ್ದಾರೆ ನೋಡುವ ಯಾರು ವಿನ್ನರ್ ಆಗ್ತಾರೆ ಅಂತ ಸೊ ಹಾಗಾಗಿ ನನಗೆ ಹೇಳಿಕ್ಕಿತ್ತು ಹಾಗಾಗಿ ಈಗ ಲೈವಿಗೆ ಬಂದು ಹೇಳಿದ್ದೇನೆ ಇನ್ನೊಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತೇನೆ ಮತ್ತು ಎಲ್ರಿಗೊಂದು ಶೇರ್ ಮಾಡಿ ಬಿಡ್ತೇನೆ ನಿಮ್ಮ ಕಡೆಯವರು ಕೂಡ ಯಾರಾದರೂ ಇದ್ದರೆ ಅವರಿಗೆ ಕೂಡ ಲಿಂಕ್ ಶೇರ್ ಮಾಡಿಡಿ ನಾನು ಲಿಂಕ್ ಆದಷ್ಟು ಬೇಗ ಶೇರ್ ಮಾಡ್ತೇನೆ ಓಕೆನಾ 8:30 ಗಂಟೆದು ಲೈವ್ ಇದ್ದು ಲಿಂಕ್ ಶೇರ್ ಮಾಡ್ತೇನೆ ಸೊ ಎಲ್ಲರೂ ಬನ್ನಿ 8:30 ಗಂಟೆಗೆ ಲೈವ್ಗೆ 8:30 9 ಗಂಟೆ ಒಳಗೆ ಬೇಗ ಬನ್ನಿ ಬೇಗ ನಾನು ಅನೌನ್ಸ್ಮೆಂಟ್ ಮಾಡಿ ಮತ್ತೆ ಲೈವಿಂದ ಲೆಫ್ಟ್ ಆಗ್ತೇನೆ ಓಕೆನಾ ಮತ್ತೆ ಒಂದಾದು ಲೈವ್ ನಾನು ಡಿಲೀಟ್ ಮಾಡಲಿಕ್ಕೂ ಸಾಕು ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ಮತ್ತು ನನ್ನ ಮಗು ಸ್ವಲ್ಪ ಮಲಗದೆ ಕಿರಿಕಿರಿ ಮಾಡ್ತಾ ಇದ್ದರೆ ಸ್ವಲ್ಪ ಲೈವ್ ಲೇಟ್ ಆಗ್ಬೋದು ಹಾಗಾಗಿ ಇವತ್ತು ಬನ್ನಿ 8:30 ಗಂಟೆಗೆ ಬನ್ನಿ ಯಾರು ವಿನ್ನರ್ ಅಂತ ಅನೌನ್ಸ್ಮೆಂಟ್ ಮಾಡ್ತೇನೆ ಓಕೆನಾ ಇಷ್ಟೇ ವಿಷಯ ಹೇಳಲಿಕ್ಕಿತ್ತು ಸೊ ಬಾಯ್ ಮತ್ತೆ ಸಿಗುವ ಮತ್ತು ಇವತ್ತಿನ ವ್ಲಾಗ್ ಮಿಸ್ ಮಾಡದೆ ನೋಡಿ ಆಯಿತಾ ತುಂಬ ಜನ ನೋಡಲಿಲ್ಲ ಇನ್ನೂ ಕೂಡ ನೋಡಿ ಮಿಸ್ ಮಾಡದೆ ಬಾಯ್